ಬಾಲಕನೋರ್ವನ ಶ್ವಾಸಕೋಶದೊಳಗಿದ್ದ ಗುಂಡು ಸೂಚಿಯನ್ನು ದೇರಳಕಟ್ಟೆಯ ಕೆಎಸ್ ಹೆಗಡೆ ಆಸ್ಪತ್ರೆಯ ವೈದ್ಯರು ಯಶಸ್ವಿಯಾಗಿ ಹೊರತೆಗೆದು ಆತನ ಜೀವ ಉಳಿಸಿದ್ದಾರೆ. ಮಂಗಳೂರಿನ ಬಜಾಲ್ ಪಕ್ಕಲಡ್ಕ ನಿವಾಸಿ ಅಬ್ದುಲ್ ಖಾದರ್ ಎಂಬುವವರ ಪುತ್ರ ಮುಬಶೀರ್ ಶ್ವಾಸಕೋಶದಲ್ಲಿ ಗುಂಡು ಸೂಚಿ ಪತ್ತೆಯಾಗಿರುವ ಬಾಲಕ. ಗುಂಡು ಸೂಚಿಯಿಂದಾಗಿ ಸುಮಾರು 15 ದಿನಗಳಿಂದ ಮುಬಶೀರ್ಗೆ ನಿರಂತರವಾಗಿ ಕೆಮ್ಮು, ಜ್ವರ ಬಾಧಿಸತೊಡಗಿತ್ತು. ಇದೊಂದು ಸಾಮಾನ್ಯ ರೋಗ ಲಕ್ಷಣವೆಂದು ಪರಿಗಣಿಸಿದ್ದ ಪೋಷಕರು ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಕೊಡಿಸಿದ್ದರು. ಆದರೆ ಅಲ್ಪ ಪ್ರಮಾಣದ ಚೇತರಿಕೆ ಕಂಡುಬಂದರೂ ಕೆಮ್ಮು, ಜ್ವರ ಮತ್ತೆ ಕಾಣಿಸಿದೆ. ಕೊನೆಗೆ ಪೋಷಕರು ಕಂಕನಾಡಿಯ ಮಕ್ಕಳ ತಜ್ಞ ಡಾಕ್ಟರ್ ರಾಮ್ ಗೋಪಾಲ್ ಶಾಸ್ತ್ರಿ ಅವರಲ್ಲಿ ಮುಬಶೀರ್ನನ್ನು ಚಿಕಿತ್ಸೆಗೆ ದಾಖಲಿಸಿದ್ರು. ಅಲ್ಲಿ ಎಕ್ಸ್ರೇ ತೆಗೆಸಿದಾಗ ಶ್ವಾಸಕೋಶದಲ್ಲಿ ಗುಂಡು ಸೂಜಿ ಇರುವುದು ಪತ್ತೆಯಾಗಿದೆ. ಬಾಲಕನ ಬಲಬದಿಯ ಶ್ವಾಸಕೋಶದಲ್ಲಿ ನೋಟಿಸ್ ಬೋರ್ಡ್ಗೆ ಬಳಸಲಾಗುವ ಗುಂಡು ಸೂಜಿ ಪತ್ತೆಯಾಗಿದ್ದು, ಬಾಲಕನಿಗೆ ಶಸ್ತ್ರಚಿಕಿತ್ಸೆ ನೀಡಲೆಂದು ದೇರಳಕಟ್ಟೆಯ ಕೆಎಸ್ ಹೆಗಡೆ ಆಸ್ಪತ್ರೆಗೆ ದಾಖಲಿಸಲಾಯಿತು. ಕೂಲಂಕುಷವಾಗಿ ಪರೀಕ್ಷಿಸಿದ ವೈದ್ಯರು ಬಾಲಕನಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲವೆಂದು ಪೈಪ್ ಮಾದರಿಯ ವಸ್ತುವೊಂದರ ಸಹಾಯದಿಂದ ಗುಂಡು ಸೂಚಿಯನ್ನು ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ.